ಎರಡನೇ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ಭಾನುವಾರ ನಡೆಯಲಿದ್ದು, ಇದರ ಮಸ್ಟರಿಂಗ್ ಕಾರ್ಯವು ಕುಂದಾಪುರದ ಬಂಡರ್ಕರ್ಸ್ ಕಾಲೇಜಿನಲ್ಲಿ ನಡೆಯಿತು. ಬೆಳಗ್ಗೆಯಿಂದಲೇ ಮಸ್ಟರಿಂಗ್ ಪ್ರಕ್ರಿಯೆಗಳು ನಡೆದಿದ್ದು, ಮಧ್ಯಾಹ್ನದ ಬಳಿಕ ಮತಪೆಟ್ಟಿಗೆಯೊಂದಿಗೆ ಮತಕೇಂದ್ರಗಳಿಗೆ ಅಧಿಕಾರಿ ಸಿಬ್ಬಂದಿಗಳು ತೆರಳಿದ್ರು. ಸಹಾಯಕ ಚುನಾವಣಾಧಿಕಾರಿ, ಅಧ್ಯಕ್ಷಾಧಿಕಾರಿ, ಪ್ರಥಮ ಚುನಾವಣಾಧಿಕಾರಿ, ಎರಡನೇ ಹಾಗೂ ಮೂರನೇ ಚುನಾವಣಾಧಿಕಾರಿಗಳ ಜೊತೆಗೆ ಡಿ ಗ್ರೂಪ್ ಹಾಗೂ ಪೊಲೀಸರು ಆಯಾಯ ಮತಗಟ್ಟೆಗಳಿಗೆ ಬಿಸಿಲ ಝಳದ ನಡುವೆ ಉತ್ಸಾಹದಿಂದ ತೆರಳಿದ್ರು. ಕುಂದಾಪುರ ಮಸ್ಟರಿಂಗ್ ಕೇಂದ್ರಕ್ಕೆ ಉಡುಪಿ ಡಿಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆಯಲ್ಲಿ ಸಾಮಾಜಿಕ ಅಂತರ ಕಾಪಾಡದ, ಮಾಸ್ಕ್ ಧರಿಸದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರು. ಭಾನುವಾರ ನಡೆಯಲಿರುವ ಮತದಾನದ ಪ್ರಕ್ರಿಯೆಗೆ ಓರ್ವ ಡಿವೈಎಸ್ಪಿ, 4 ಸಿಪಿಐ, ವಿವಿಧ ಠಾಣೆಗಳ ಒಟ್ಟು 12 ಮಂದಿ ಪಿಎಸ್ಐ, 32 ಎಂಎಸ್ಐ, 300ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು, 1 ಕೆಎಸ್ಆರ್ಪಿ, 1 ಡಿಎಆರ್ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಡಿ ಗ್ರೂಪ್ ನೌಕರರು ಇರಲಿದ್ದು, ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಮತದಾನ ದಿನದಂದು ಎಲ್ಲ 566 ಮತಗಟ್ಟೆಗಳಲ್ಲಿ ಆಶಾ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿ ಕಾರ್ಯಕರ್ತರನ್ನು ನಿಯೋಜಿಸಿಕೊಂಡು ಸ್ಯಾನಿಟೈಸಿಂಗ್ ಹಾಗೂ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿಸಲಾಗ್ತಾ ಇದೆ. 266 ಮತಗಟ್ಟೆಗಳ ಪೈಕಿ 70 ಸೂಕ್ಷ್ಮ ಹಾಗೂ 20 ನಕ್ಸಲ್ ಪೀಡಿತ ಮತಗಟ್ಟೆಗಳಾಗಿ ವಿಂಗಡಿಸಲಾಗಿದೆ. ನಕ್ಸಲ್ ಪೀಡಿತ ಮತಗಟ್ಟೆಗಳಲ್ಲಿ ಸಶಸ್ತ್ರ ಮೀಸಲು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ.